ಹೋಳಿ ಹಬ್ಬ ಎಂದರೆ ಕೇವಲ ಬಣ್ಣಗಳ ಹಬ್ಬವಲ್ಲ, ಅದಕ್ಕೂ ಮಿಗಿಲಾಗಿ ಸತ್ಯದ ವಿಜಯವನ್ನು ಸಾರುವ ಪರಂಪರೆಯ ಸಂಪ್ರದಾಯ. ಉಡುಪಿ ಕರಾವಳಿಯಲ್ಲಿ ನೆಲೆಸಿರುವ ಮರಾಠಿ ಸಮುದಾಯದವರು ಮಹಾರಾಷ್ಟ್ರದ ತಮ್ಮ ಮೂಲ ಸಂಸ್ಕೃತಿಯನ್ನು ಇಂದಿಗೂ ಉಳಿಸಿಕೊಂಡು ಬಂದಿದ್ದಾರೆ. ಮರಾಠಿಗರೆಲ್ಲರೂ ಯುದ್ಧ ನಿಪುಣರು. ಶಿವಾಜಿ ಮಹಾರಾಜರ ಜೊತೆಗೆ ಕರ್ನಾಟಕದ ಕಡೆಗೆ ಬಂದವರು ಅಲ್ಲಲ್ಲೇ ಕರ್ನಾಟಕದ ಕಾಡಿನಲ್ಲಿ ಉಳಿದುಕೊಂಡವರಂತೆ. ಇನ್ನೊಂದು ಮೂಲಗಳ ಪ್ರಕಾರ ಮಹಾರಾಷ್ಟ್ರದಿಂದ ವಲಸೆ ಬಂದು ನೆಲೆಸಿದ ಮಂದಿ. ಇವರನ್ನು ಟ್ರ್ಯಾಬ್ಸ್ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಯಿತು. ಸಮಾಜದ ಆರ್ಥಿಕ ಹಿಂದುಳಿದ ವರ್ಗವಾಗಿಯೇ ಉಳಿದುಕೊಂಡು ಬಂದ ಸಮಾಜ. ಕರ್ನಾಟಕ ವಲಸೆ ಬಂದರೂ ತಮ್ಮ ಮೂಲ ಸಂಸ್ಕೃತಿಯನ್ನು, ತಮ್ಮ ಆರಾಧನಾ ದೇವತೆ ದುರ್ಗೆ ಮಹಾಮಾಯಿ ತುಳಜಾ ಭಾವನಿ ಹೆಸರಲ್ಲಿ ಗದ್ದುಗೆ ಆರಾಧನೆಯನ್ನ ಕೈಗೊಳ್ಳುತ್ತಾರೆ. ಹೋಳಿ ಹಬ್ಬವನ್ನು ಕೂಡ ಸಂಪ್ರದಾಯಬದ್ಧವಾಗಿ ಆಚರಿಸುತ್ತಾರೆ. ವ್ರತ ನಿಷ್ಠೆಯನ್ನು ಕೈಗೊಳ್ಳುತ್ತಾರೆ. ಹುಣ್ಣಿಮೆಯ ಹಿಂದಿನ ದಿನ ರಾತ್ರಿ ಕಾಮದಹನ ಆಚರಿಸಲಾಗುತ್ತದೆ. ಇದು ದುಷ್ಟ ಶಕ್ತಿಗಳ ನಾಶ ಮತ್ತು ಸದ್ಗುಣಗಳ ವಿಜಯದ ಸಂಕೇತವಾಗಿದೆ. ಹೋಳಿ ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಕಟ್ಟಿಗೆ ರಾಶಿಗೆ ಬೆಂಕಿ ಹಚ್ಚುವ ಮೂಲಕ ಹೊಸ ಜೀವನಕ್ಕೆ ನಾಂದಿಯನ್ನ ಹಾಡುತ್ತಾರೆ. ಕರಾವಳಿ ಜಿಲ್ಲೆಗಳಲ್ಲಿ ಜನ ಹೋಳಿಯನ್ನು ವಿಭಿನ್ನವಾಗಿ ಆಚರಿಸುತ್ತಾರೆ. ಮರಾಠಿ ಮತ್ತು ಕುಡುಬಿ ಜನಾಂಗದವರು ಆಚರಿಸುವ ಜನಪದ ಹೋಳಿ ಜನಪದ ಸಂಸ್ಕೃತಿಯ ಪ್ರತೀಕವಾಗಿದೆ. ಬಣ್ಣವನ್ನೇ ಬಳಸದಿದ್ದರೂ ಅತ್ಯಂತ ಕಲರ್ಫುಲ್ ಆಗಿ ಇಲ್ಲಿ ಹೋಳಿ ಆಚರಿಸೋದು ವಿಶೇಷ. ಕಣ್ಣಿಗೆ ಮುದ ನೀಡುವ ವಸ್ತ್ರಾಲಂಕಾರ, ಗುಮ್ಟೆ ಎಂಬ ಚರ್ಮವಾದ್ಯದ ಝೇಂಕಾರ. ಹೋಳಿ ಬಂತು ಅಂತ ಅಂದ್ರೆ ಕರಾವಳಿಯ ಹಳ್ಳಿ ಮನೆಗಳಲ್ಲಿ ಬಣ್ಣದ ಲೋಕವೇ ತೆರೆದುಕೊಳ್ಳುತ್ತದೆ. ಅದು ಎರಚುವ ಬಣ್ಣವಲ್ಲ, ಬದಲಿಗೆ ವರ್ಣಮಯ ವೇಷಭೂಷಣಗಳ ಸೊಬಗಿನ ಚಿತ್ತಾರ. 3-4 ಶತಮಾನಗಳ ಹಿಂದೆ ಮಹಾರಾಷ್ಟ್ರದ ಕಡೆಯಿಂದ ವಲಸೆ ಬಂದ ಮರಾಠಿ ಜನಾಂಗದವರಿಗೆ ಹೋಳಿ ಎಂದರೆ ಅತಿ ದೊಡ್ಡ ಹಬ್ಬ. ಈ ಬಾರಿ ಮಾತ್ರ ಉಡುಪಿ ಮರಾಠಿ ಸಮುದಾಯ ವೈಭವದಿಂದ ಹೋಳಿಯನ್ನ ಆಚರಿಸಿದ್ರು. 150ಕ್ಕೂ ಅಧಿಕ ಕೂಡುಕಟ್ಟುಗಳು ಒಂದೇ ಕಡೆಯಲ್ಲಿ ಸೇರಿ ಹೋಳಿಯನ್ನ ಆಚರಿಸಿದ್ರು. 5,000 ಅಧಿಕ ಮಂದಿ ಹೋಳಿ ವಿಶೇಷ ವೇಷಗಳನ್ನ ಧರಿಸಿ ಒಂದೆಡೆ ಸೇರಿ ಹೋಳಿ ಹಬ್ಬವನ್ನ ಸಂಭ್ರಮಿಸಿದ್ರು. ಮರಾಠಿಗರ ತಮ್ಮ ಮೂಲ ಮಠ ಎಂದು ಆರಾಧನೆ ಮಾಡುವ ಶೃಂಗೇರಿ ಮಠದ ಶ್ರೀ ಕಾರ್ಯಕ್ರಮ ವಹಿಸಿ ಶುಭ ಹಾರೈಸಿದ್ರು. ಉಡುಪಿಯ ಕರಾವಳಿ ತೀರದಲ್ಲಿ ಮರಾಠಿ ಸಮುದಾಯದವರು ಆಚರಿಸುವ ಹೋಳಿ ಹಬ್ಬವು ಅವರ ಶ್ರೀಮಂತ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಕನ್ನಡಿ ಹಿಡಿದಿದೆ. ಬಣ್ಣಗಳ ಮೂಲಕ ಹೊಸ ಸಂಬಂಧಗಳನ್ನು ಬೆಸೆಯುವ, ಕಹಿ ಮರೆತು ಸಿಹಿಯನ್ನ ಹಂಚಿಕೊಳ್ಳುವ ಈ ಹಬ್ಬ ನಿಜಕ್ಕೂ ಪ್ರೀತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿದೆ.